ಉಡುಪಿಯ ಮಲ್ಪೆ ಪಡುಕೆರೆ ಸೇತುವೆ ಬಳಿ ಬೈಕ್ ಚಪ್ಪಲಿರಿಸಿ ನೀರಿಗೆ ಬಿದ್ದು ಕಣ್ಮರೆಯಾಗಿ ನಾಟಕವಾಡಿದ್ದ ಶಿವಪ್ಪ ನಾಯ್ಕ ತನ್ನೂರು ದಾವಣಗೆರೆಯಲ್ಲಿ ಪತ್ತೆಯಾಗಿದ್ದಾನೆ. ಸೆಪ್ಟೆಂಬರ್ 23ರಂದು ಶಿವಪ್ಪ ನಾಯ್ಕನ ಬೈಕ್ ಮತ್ತು ಚಪ್ಪಲಿಯು ಇಲ್ಲಿನ ಸೇತುವೆಯ ತಡೆಗೋಡಿ ಬಳಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿತ್ತು. ಬಳಿಕ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಹೊಳೆಯಲ್ಲಿ ಹುಡುಕಾಟ ನಡೆಸಿದ್ರೂ ಈತ ಪತ್ತೆಯಾಗಿರಲಿಲ್ಲ. ಅನುಮಾನಗೊಂಡ ಪೊಲೀಸರು ತನಿಖೆ ಮುಂದುವರಿಸಿದಾಗ ಆತನ ಮೊಬೈಲ್ ಸಂದೇಶದಲ್ಲಿ ಕುಂಜಿಬೆಟ್ಟಿನ ಬ್ಯಾಂಕಿನಿಂದ 24,000 ರೂಪಾಯಿ ಹಣ ಡ್ರಾ ಮಾಡಿದ ಮಾಹಿತಿ ಪತ್ತೆಯಾಗಿದೆ. ಇದನ್ನು ಆಧರಿಸಿ ತನಿಖೆ ತೀವ್ರಗೊಳಿಸಿದಾಗ ಈತ ದಾವಣಗೆರೆಯಲ್ಲಿರುವ ಬಗ್ಗೆ ಗೊತ್ತಾಗಿದೆ. 6 ತಿಂಗಳ ಹಿಂದೆ ದಾವಣಗೆರೆಯ ಉತ್ಕಟ್ಟಿ ತಾಂಡಾದ ಆಶಾ ಎಂಬಾಕೆಯನ್ನ ಪ್ರೀತಿಸಿ ಮದುವೆಯಾಗಿ ಮಲ್ಪೆ ಕೊಳದ ಬಳಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ಮಲ್ಪೆ ಮೀನುಗಾರಿಕಾ ಬಂದರಿನಲ್ಲಿ ಮೀನು ಹೊರುವ ಕೆಲಸ ಮಾಡಿಕೊಂಡಿದ್ದು, ಅದೇ ಬಂದರಿನಲ್ಲಿ ಕೆಲಸ ಮಾಡಿಕೊಂಡಿದ್ದ ಹೊಸಪೇಟೆ ಹರಪನಹಳ್ಳಿ ಮೂಲದ ಕಮಲಿಯೊಂದಿಗೂ ಶಿವಪ್ಪನಿಗೆ ಸಂಪರ್ಕ ಬೆಳೆದಿತ್ತು. ಇದೇ ವಿಚಾರದಲ್ಲಿ ಗಂಡ ಹೆಂಡತಿಯೊಂದಿಗೆ ವೈಮನಸ್ಸು ಹೊಂದಿ ಜಗಳಕ್ಕೂ ಇದು ಕಾರಣವಾಗಿತ್ತು. ಹೀಗಾಗಿ ಸಾವಿನ ನಾಟಕವಾಡಿದ ಈತ ಹೊಳೆಗೆ ಬಿದ್ದು ನಾಪತ್ತೆಯಾದಂತೆ ಬಿಂಬಿಸಿದ್ದಾನೆ. ಬೈಕನ್ನ ಸೇತುವೆ ತಡೆಗೋಡೆಗೆ ಡಿಕ್ಕಿ ಹೊಡಿಸಿ ಕೋಳಿಯನ್ನ ಕೊಯ್ದು ಅದರ ರಕ್ತವನ್ನ ರಸ್ತೆ ಮೇಲೆ ಹರಿಸಿ ಅಪಘಾತವಾಗಿರುವಂತಹ ಕಥೆಯನ್ನ ಕಟ್ಟಿದ್ದ. ದಾವಣಗೆರೆಯ ಸಂಬಂಧಿಕರ ಮನೆಗೆ ತೆರಳಿರುವುದಾಗಿ ಶಿವಪ್ಪ ನಾಯ್ಕ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ತನಿಖೆ ನಡೆಸಿದ ಪೊಲೀಸರು ಶಿವಪ್ಪ ನಾಯ್ಕಗೆ ಬುದ್ಧಿ ಹೇಳಿ ಹೆಂಡತಿ ಜೊತೆ ಸಂಸಾರ ನಡೆಸುವಂತೆ ತಿಳಿ ಹೇಳಿ ಕಳುಹಿಸಿಕೊಟ್ಟಿದ್ದಾರೆ.